ನಮಸ್ತೆ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ. ಯುವ ಜನತೆಯ ಶಕ್ತಿ ಹೇಗೆ ನಮ್ಮ ದೇಶಕ್ಕೆ ಆಸ್ತಿಯೋ ಅದೇ ರೀತಿ ಹಿರಿಯ ವಯಸ್ಕರ ಅನುಭವ ನಮ್ಮ ದೇಶಕ್ಕೆ ಆಧಾರ. ಆದ ಕಾರಣ ಹಿರಿಯ ವಯಸ್ಕರ ಆರೋಗ್ಯ ತುಂಬಾ ಮುಖ್ಯವಾಗುತ್ತೆ. ಅವರ ಮಾನಸಿಕ ಆರೋಗ್ಯ ಹಾಗೂ ದೈಹಿಕ ಆರೋಗ್ಯ ಕಾಪಾಡಲೆಂದೇ ಇರುವಂತಹ ಒಂದು ಡಿಪಾರ್ಟ್ಮೆಂಟ್ ಜೆರಿಯಾಟ್ರಿಕ್ ಮೆಡಿಸಿನ್. ಇಂದಿನ ಈ ಸಂಚಿಕೆಯಲ್ಲಿ ಜೆರಿಯಾಟ್ರಿಕ್ ಮೆಡಿಸಿನ್ ಕುರಿತು ಮಾಹಿತಿ ಪಡೆಯೋಣ ಬನ್ನಿ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಭಾ ಅಧಿಕಾರಿ, HOD ಡಿಪಾರ್ಟ್ಮೆಂಟ್ ಆಫ್ ಜೆರಿಯಾಟ್ರಿಕ್ ಮೆಡಿಸಿನ್. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ಡಾಕ್ಟರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊಟ್ಟ ಮೊದಲ ಪ್ರಶ್ನೆ, ಜೆರಿಯಾಟ್ರಿಕ್ ಮೆಡಿಸಿನ್ ಅಂದರೆ ಏನು? ಜೀರಿಯಾಟ್ರಿಕ್ ಮೆಡಿಸಿನ್ ಅಂದರೆ ಹಿರಿಯ ನಾಗರಿಕರ ಕಾಯಿಲೆಗಳು ಹಾಗೂ ವಯಸ್ಕತೆಯಿಂದ ಬರುವಂಥ ಸಮಸ್ಯೆಗಳಿಗೆ ಚಿಕಿತ್ಸೆ ಕೊಡುವ ವಿಭಾಗ. ಓಕೆ, ಹಾಗಾದ್ರೆ ಈ ಹಿರಿಯ ವಯಸ್ಕರು ಅಂತ ಹೇಳ್ಬೋದು ಅವ್ರನ್ನ. ಅವ್ರಿಗಂತ ಒಂದು ಸಪ್ರೇಟ್ ಒಂದು ವಿಭಾಗ ಅಥವಾ ಒಂದು ಬೇರೆನೇ ಒಂದು ವಿಭಾಗ ಯಾಕೆ? ಈಗ ನೀವು ಪೀಡಿಯಾಟ್ರಿಕ್ಸ್ ಅಂತ ಕೇಳಿರ್ಬೋದು. ಚಿಕ್ಕ ಮಕ್ಕಳಿಗೆ ಅವರಿಗೆ ಯಾಕೆ ಬೇಕು ಬೇರೆ ವಿಭಾಗ? ದೊಡ್ಡವ್ರನ್ನ ನೋಡೋ ಡಾಕ್ಟ್ರೆ ಅವ್ರನ್ನ ನೋಡ್ಬೋದು ಅಂತ ಅಂದ್ಕೊಳ್ಬೋದು. ಆದರೆ ಮೊದಲು ಹಾಗೆ ಇತ್ತು. ಆದರೆ ಬರ್ತಾ ಬರ್ತಾ ಮಕ್ಕಳ ಸಮಸ್ಯೆಗಳೇ ಬೇರೆ ಅಂತ ಗೊತ್ತಾದ್ಮೇಲೆ ಅದು ಬೇರೆ ಆಯಿತು. ಈಗ ಹಿರಿಯ ನಾಗರಿಕರು ಹೆಚ್ಚೆಚ್ಚು ಆಗ್ತಾ ಇರುವಾಗ ಅವರ ಸಮಸ್ಯೆಗಳೇ ಬೇರೆ, ಅವರಿಗೆ ಬರುವ ಕಾಯಿಲೆಗಳೇ ಬೇರೆ, ಅವರು ಕಾಯಿಲೆಗೆ ಸ್ಪಂದಿಸುವ ರೀತಿಯೇ ಬೇರೆ. ಸೊ ಅವರಿಗೆ ಬೇಕಾಗಿರುವ ಚಿಕಿತ್ಸೆಗಳು ಬೇರೆ. ಅಂದರೆ ಕೇವಲ ಔಷಧ ಚಿಕಿತ್ಸೆಯಿಂದ ಅವರು ಹುಷಾರಾಗಲ್ಲ. ಅವರಿಗೆ ಒಂದು ಕಾಂಪ್ರಿಹೆನ್ಸಿವ್ ಕೇರ್ ಬೇಕು. ಅಂದರೆ ಅವರ ಮಾನಸಿಕ ತೊಂದರೆ ಇರ್ಬೋದು, ಅಥವಾ ಸಾಮಾಜಿಕ ತೊಂದರೆ ಇರ್ಬೋದು, ಅಥವಾ ಆಧ್ಯಾತ್ಮಿಕ ತೊಂದರೆಗಳಿರ್ಬೋದು, ಅಥವಾ ಫಿಸಿಯೋಥೆರಪಿಯ ಸಮಸ್ಯೆಗಳಿರ್ಬೋದು, ಆಹಾರ ಸಮಸ್ಯೆಗಳಿರ್ಬೋದು. ಸೊ ಇದೆಲ್ಲದಕ್ಕೆ ಒಂದು ತಂಡ ಬೇಕು ಅವರನ್ನು ನೋಡ್ಕೊಳ್ಳಿಕ್ಕೆ. ಒಬ್ಬರಿಂದ ಸಾಧ್ಯ ಇಲ್ಲ. ಅವರ ಸಮಸ್ಯೆಗಳು ಬೇರೆ ಬೇರೆ ಥರ ಇರುತ್ತೆ. ಇವರು ನಾರ್ಮಲ್ ಇದು ಚಿಕ್ಕ ವಯಸ್ಸಿನವ್ರಿಗಿಂತ ಅವರಿಗೆ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಅವರ ಕಾಯಿಲೆಗಳು ನಂಬರ್ ಕೂಡ ಜಾಸ್ತಿ ಇರುತ್ತೆ. ಈಗ ಅವರಿಗೆ ಒಂದೇ ಕಾಯಿಲೆ ಇರಲ್ಲ. ನಾವು ಎಷ್ಟೋ ನೋಡ್ತೀವಿ, ಅವರಿಗೆ ಒಂದು 10, 12, 20 ಥರದ ಕಾಯಿಲೆಗಳು ಇರೋದು ಕಾಣ್ತೀವಿ. ಅವ್ರು ಅದಕ್ಕೆ ಒಬ್ಬೊಬ್ಬರಾಗಿ ಹುಡ್ಕೊಂಡು 20 ಡಾಕ್ಟ್ರನ್ನ ಹುಡ್ಕೊಂಡು ಹೋಗೋದು ಆಗಲ್ಲ. ಆದ್ರೂ ಅದು ಒಬ್ರು ಕೊಟ್ಟ ಔಷಧ ಇನ್ನೊಬ್ರು ಕೊಟ್ಟಿದ್ದಕ್ಕಾಗಲ್ಲ. ಹಾಗೆಲ್ಲ ಹಾಗೆ ಅವರು ತುಂಬಾ ಸಮಸ್ಯೆಗೊಳಗಾಗ್ತಾರೆ. ಒಂದು ಔಷಧ ಇನ್ನೊಂದಕ್ಕೆ ದುಷ್ಪರಿಣಾಮ ಬೀಳುತ್ತೆ. ಹಾಗಾದ್ರೆ ಯಾವ ರೀತಿ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಅವರಿಗೆ ಕೊಡಲಾಗುತ್ತೆ ಇಲ್ಲಿ ನಾವು ನಮ್ಮ ವಿಭಾಗಕ್ಕೆ ಬಂದ ಕೂಡಲೇ ಒಂದು ಕಾಂಪ್ರಿಹೆನ್ಸಿವ್ ಅಸೆಸ್ಮೆಂಟ್ ಅಂತ ಮಾಡ್ತೀವಿ. ಅಂದ್ರೆ ಅದರಲ್ಲಿ ಅವ್ರಿಗೆ ಎಷ್ಟೆಲ್ಲ ಕಾಯಿಲೆಗಳಿವೆ ಅದೆಲ್ಲ ಒಂದು ಲಿಸ್ಟ್ ಮಾಡ್ತೀವಿ. ಅದಲ್ಲದೆ ಹಿರಿಯ ನಾಗರಿಕರಿಗೆ ಬರುವಂತ ಸಮಸ್ಯೆಗಳಿದೆ. ಇವಾಗ ಅವರಿಗೆ ಮೆಮರಿ ಪ್ರಾಬ್ಲಮ್, ಡಿಮೆನ್ಷಿಯಾ ಅಂತ ಹೇಳ್ತೀವಿ, ನೆನಪು ಶಕ್ತಿ ಹೊರಟೋಗಿರೋದು, ಅಥವಾ ಹೋಗ್ಲಿಕ್ಕೆ ಶುರುವಾಗಿರೋದು, ಅಥವಾ ಮಾನಸಿಕ ಖಿನ್ನತೆ ಇರೋದು, ಅಥವಾ ಮೂತ್ರ ನಿಯಂತ್ರಣದ ತೊಂದರೆ ಇರೋದು, ಅಥವಾ ಪದೇ ಪದೇ ಬೀಳ್ತಾ ಇರೋದು, ಶ್ರವಣ ಶಕ್ತಿ ಕುಂಠಿತ ಆಗಿರೋದು, ಕಣ್ಣಿನ ದೃಷ್ಟಿ ಕಮ್ಮಿ ಆಗಿರೋದು, ಹಲ್ಲುಗಳ ಸಮಸ್ಯೆ, ಚರ್ಮದ ಸಮಸ್ಯೆ, ಆಹಾರದ ಸಮಸ್ಯೆ, ಈ ತರ ಅನೇಕ ಸಮಸ್ಯೆಗಳನ್ನ ನಾವು ಲಿಸ್ಟ್ ಮಾಡ್ತೀವಿ. ಅದನ್ನು ಯಾರು ಕೇಳಲ್ಲ. ಈಗ ಡಾಕ್ಟರ್ ಹತ್ರ ಡಯಾಬಿಟಿಸ್ಗೆ ನಿಮ್ಗೆ ಶುಗರ್ ಔಷಧ ತಗೊಳ್ಳಿ ಸರಿ ಆಗ್ತೀರಿ, ಅವರು ಸರಿ ಆಗಲ್ಲ. ಯಾಕಂದ್ರೆ ಅವ್ರಿಗೆ ಇದೆಲ್ಲ ಇದೆ. ವಯಸ್ಕತೆಯಿಂದ ಬರುವ ಅನೇಕ ಸಮಸ್ಯೆಗಳಿದೆ. ಆ ಒಂದೊಂದು ಸಮಸ್ಯೆಗೂ 10 ಕಾರಣಗಳಿರುತ್ತೆ. ಆ 10 ಕಾರಣಗಳನ್ನು ನಾವು ಹುಡುಕಿ ಸರಿ ಮಾಡಿದ್ರೆ ಅವ್ರು ನಾರ್ಮಲ್ ಆಗ್ತಾರೆ. ನಿಮ್ಗೆ ಪ್ರಾಯ ಆಯ್ತು, ನಿಮ್ಗೆ ಅದು ಇರೋದೇ, ಅಥವಾ ನಿಮ್ಗೆ ಈಗ ವಾತ ಬಂತು, ಅದು ಇರ್ತದೆ, ಪ್ರಾಯ ಆಗಿದೆ, ನಿಮ್ಮ ಗಂಟುಗಳ ಹಳೇದಾಗಿದೆ ಅಂತಾರೆ. ನಾವು ಹಾಗೆ ಹೇಳಲ್ಲ, ಅದನ್ನು ಸರಿಪಡಿಸ್ಬೋದು. ಅದಕ್ಕೆ ಕಾರಣ ಏನು? ಅವರು ನಡೆಯುವ ರೀತಿ ಇರ್ಬೋದು, ಅಥವಾ ಅವರು ಮಲಗುವ ರೀತಿ ಇರ್ಬೋದು, ಜಾಯಿಂಟ್ಗಳನ್ನು ಯೂಸ್ ಮಾಡಿದ ಸ್ಟೈಲ್ ಇರ್ಬೋದು, ಅದನ್ನೆಲ್ಲ ನಾವು ಕರೆಕ್ಟ್ ಮಾಡ್ಲಿಕ್ಕಾಗತ್ತೆ. ಹಾಗಾದ್ರೆ ಹಿಂದಿನಿಂದ ಈ ಜೆರಿಯಾಟ್ರಿಕ್ ಮೆಡಿಸಿನ್ ಒಂದು ಉತ್ತಮ. ಇಲ್ಲಿ ಭಾರತ ದೇಶದಲ್ಲಿ ಅಗತ್ಯ ಇರಲಿಲ್ಲ. ಯಾಕಂದ್ರೆ ಆವಾಗ ನಮ್ಮ ಲೈಫ್ ಸ್ಪ್ಯಾನ್ ಎಷ್ಟಿತ್ತಂದ್ರೆ 1947ಕ್ಕೆ ಆವ್ರೇಜ್ ಲೈಫ್ ಸ್ಪ್ಯಾನ್ 37 ವರ್ಷ. ಅಂದ್ರೆ ಹೆಚ್ಚು ಮನುಷ್ಯರು ಅಷ್ಟೇ 37 ವರ್ಷ ಬದುಕ್ತಿದ್ರಷ್ಟೇ. ಅವಾಗ ತುಂಬಾ ಜನ 60 ರೀಚ್ ಆಗ್ತಿರ್ಲಿಲ್ಲ. 60ಕ್ಕೆ ಯಾರಾದ್ರೂ ರೀಚ್ ಆದ್ರೆ ಅದೊಂದು ವಿಶೇಷ. 60ಕ್ಕೆ ಶಾಂತಿ ಮಾಡುದು ಅದಕ್ಕೊಂದು ದೊಡ್ಡ ಒಂದು ಸಂಭ್ರಮ ಇರ್ತಿತ್ತು. ಈಗ ಹಾಗಿಲ್ಲ. 60 ದಾಟಿದವರು ನಾವು ಈಗ ಒಂದು 15% ಅಂದ್ರೆ 15% ಭಾರತೀಯರು ನಾವು 60 ದಾಟಿದವರಿದ್ದೀವಿ, 80 ದಾಟಿದವರಿದ್ದೀವಿ, 100 ದಾಟಿದವರಿದ್ದೀವಿ ಇವಾಗ ನಾವು. ಆದ್ರಿಂದ ಆ ಹಿರಿಯ ನಾಗರಿಕರ ಸಮಸ್ಯೆಗಳು
ಜಾಸ್ತಿ ಕಾಣ್ತೀವಿ ನಾವು. ಯಾಕಂದರೆ ನಾವು ಹೆಚ್ಚಾಗಿ ತಿಳ್ಕೊಂಡಿರೋದು ಏನಂದರೆ ಇತ್ತೀಚೆಗೆ ಮಾಡರ್ನಿಟಿಯಿಂದ ಕಾರಣ, ಮಾಡರ್ನೈಸೇಷನಿಂದ ಕಾರಣ ಲೈಫ್ ಸ್ಪ್ಯಾನ್ ಕಮ್ಮಿ ಆಗ್ತಿದೆ ಅಂತ. ಆದರೆ 1947ರಲ್ಲಿ ಲೈಫ್ ತುಂಬಾ ಸ್ಪ್ಯಾನ್ ಕಮ್ಮಿ ಇತ್ತು, ಯಾಕಂದ್ರೆ ಇನ್ಫೆಕ್ಷನ್ಸ್ ತುಂಬಾ ಇತ್ತು ಅವಾಗ. ಈಗ ವ್ಯಾಕ್ಸಿನೇಷನ್ ಇದೆ, ಓಕೆ. ಹಾರ್ಟ್ ಕಾಯಿಲೆಗಳು ಮಧ್ಯ ವಯಸ್ಸಲ್ಲಿ ಸುಮಾರು ಜನ ಹಾರ್ಟ್ ಕಾಯಿಲಾಗಿ ಸತ್ತು ಹೋಗ್ತಿದ್ರು. ಇವಾಗ ನಮ್ಗೆ ಆಂಜಿಯೋಪ್ಲಾಸ್ಟಿ ಅದು ಇದು ಚಿಕಿತ್ಸೆ ಲಭ್ಯ ಆಗಿ ಅವರೆಲ್ಲ ಬದುಕ್ತಾರೆ. ಸೊ ಹಾಗಾಗಿ ಹೆಲ್ತ್ ಕೇರ್ ಚೆನ್ನಾಗಿರೋದ್ರಿಂದ ನಾವು ಬದುಕುವ ವಯಸ್ಸು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈಗ ಸಾಧಾರಣ ಭಾರತದಲ್ಲಿ 68 ವರ್ಷ ಆಗಿದೆ. ಅಂದ್ರೆ ಒಬ್ಬ ಮನುಷ್ಯ ಇವತ್ತು ಹುಟ್ಟಿದ್ರೆ 68 ವರ್ಷ ಬದುಕಬಹುದು. ಅಂದ್ರೆ ಅದರಲ್ಲಿ ಮೆಜಾರಿಟಿ 68 ವರ್ಷದವರೆಗೂ ಬದುಕ್ತಾರೆ. ಓಕೆ. ಸೊ ಅದಕ್ಕೆ ಜೆರಿಯಾಟ್ರಿಕ್ ಮೆಡಿಸಿನ್ ಅನ್ನೋದು ಒಂದು ಹೆಲ್ಪ್ ಆಗುತ್ತೆ. ಅದು ಹೆಲ್ಪ್ ಆಗುತ್ತೆ. ಎಸ್ ಮೇಡಮ್. ಡಾಕ್ಟರ್, ಈ ಹಿರಿಯ ವಯಸ್ಕರಲ್ಲಿ ಬರುವಂತಹ ಕಾಯಿಲೆಗಳನ್ನು ಮಾಪನ ಮಾಡಲು ಯಾವ ರೀತಿಯಾದಂತಹ ಉಪಕರಣಗಳನ್ನು ನೀವು ಉಪಯೋಗಿಸ್ತೀರಾ? ನಾವು ಬೇರೆ ಬೇರೆ ರೀತಿಯ ಉಪಕರಣಗಳು ಬೇಕಾಗತ್ತೆ. ಇವಾಗ ಫಸ್ಟ್ ನಾವು ಹೇಳೋದು ಫ್ರೇಲಿಟಿ ಅಂತ ಒಂದು ಹೇಳ್ತೀವಿ. ಈ ಹಿರಿಯ ನಾಗರಿಕರು ಒಂಥರ ಸಪುರಾಗಿ ವೇಟ್ ಲಾಸ್ ಆಗಿ ಶಕ್ತಿ ಕುಂಠಿತ ಆಗುತ್ತಲ್ಲ, ಅದಕ್ಕೆ ನಮ್ಮಲ್ಲಿ ಒಂದು ಹ್ಯಾಂಡ್ ಹೆಲ್ಡ್ ಡೈನಮೋಮೀಟರ್ ಅಂತ ಒಂದು ಮಾಪನ ಇದೆ. ಅದನ್ನು ನೋಡಿ ನಾವು ಅವರ ಶಕ್ತಿ ಎಲ್ಲ ಎಷ್ಟಿದೆ ಅಂತ ನಾವು ಮೆಷರ್ ಮಾಡ್ಬೋದು. ಹಾಗೆ ನಾವು ಅವರಿಗೆ ಈಗ ನಡಿಲಿಕ್ಕೆ ಎಷ್ಟು ಶಕ್ತಿ ಇದೆ, ಅವರ ಬ್ಯಾಲೆನ್ಸ್ ಹೇಗಿದೆ, ಅಥವಾ ಅವರ ನೆನಪಿನ ಶಕ್ತಿ ಹೇಗಿದೆ, ಅಥವಾ ಅವ್ರಿಗೆ ಮೂತ್ರ ನಿಯಂತ್ರಣ ಇಲ್ಲದಿದ್ದರೆ ಅದಕ್ಕೆ ಕಾರಣ ಏನು ಅನ್ನುವ ಕೆಲವು ಕ್ವೆಶ್ಚನೇರ್ಗಳಿದೆ. ಹೀಗೆ ಈ ರೀತಿ ನಮ್ಮ ಹತ್ರ ಒಂದು 40 ಕ್ವೆಶ್ಚನೇರ್ಸ್ ಟೂಲ್ ಕಿಟ್ಗಳೇ ಇದೆ. ಅದನ್ನು ಆ್ಯಕ್ಚುಲಿ ಇವಾಗ ನಾವು ಒಂದು ಜನರಲ್ ಒ ಪಿ ಡಿಗೆಲ್ಲ ಹೋದರೆ ಅದನ್ನೆಲ್ಲ ಉಪಯೋಗಿಸಿ ಅದನ್ನು ಮಾಪನ ಮಾಡಲಿಕ್ಕೆ ತುಂಬ ಕಷ್ಟ. ಯಾಕಂದರೆ ಅವ್ರಿಗೆ ಲೋಡ್ ತುಂಬ ಇರ್ತದೆ. ಈಗ 100 ಜನ ಇದ್ದರೆ ಪೇಷಂಟ್ಸ್, ಅವರಿಗೆ ಅದನ್ನ ಮಾಡಲಿಕ್ಕೆ ಆಗಲ್ಲ. ಆದರೆ ಹಿರಿಯ ನಾಗರಿಕ ವಿಭಾಗದಲ್ಲಿ ನಮಗೆ ಅದನ್ನು ಅಡ್ಮಿನಿಸ್ಟ್ರೇಟ್ ಮಾಡಲಿಕ್ಕೆ ಸಪೋರ್ಟ್ ಇರುತ್ತೆ. ಈಗ ಮೆಮರಿ ಟೆಸ್ಟ್ ಆಗಬೇಕಂದ್ರೆ ಅರ್ಧ ಗಂಟೆ ಟೈಮ್ ಬೇಕು. ಅದಕ್ಕೆ ನಮಗೀಗ ಸೈಕೋಸೋಷಿಯಲ್ ವರ್ಕರ್ ಇರ್ತಾರೆ, ಅವ್ರು ಮಾಡ್ತಾರೆ ಅದನ್ನು. ಆಹಾರ ಅವರದ್ದು ನ್ಯೂಟ್ರಿಷನ್ ಸ್ಟೇಟಸ್ ಹೇಗಿದೆ ಅಂತ ಮೆಷರ್ ಮಾಡಲಿಕ್ಕೆ ಒಂದು ಮಿನಿ ನ್ಯೂಟ್ರಿಷನ್ ಕ್ವೆಶ್ಚನೇರ್ ಅಂತ ಇದೆ, ಅದು ನಮಗೆ ಡಯಟಿಷಿಯನ್ ಮಾಡ್ತಾರೆ. ಫಿಸಿಯೋಥೆರಪಿಸ್ಟ್ ಅಲ್ಲಿ ಬ್ಯಾಲೆನ್ಸ್ ಹೇಗಿದೆ ಅಂತ ಚೆಕ್ ಮಾಡ್ತಾರೆ, ಅಥವಾ ಅವರ ಕಾಲಿನ ಶಕ್ತಿ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ. ಸೊ ಆ ರೀತಿ ನಮಗೆ ಟೀಮ್ ಇರುತ್ತೆ ಅದೆಲ್ಲ ಮಾಪನ ಮಾಡಲಿಕ್ಕೆ. ಮಾಪನ ಮಾಡಿ ನಾವು ಇಂಟರ್ವೆನ್ಷನ್ ಮಾಡಿ ಅದನ್ನು ಚೆನ್ನಾಗಾಗಿದೆ ಅಂತ ನಾವು ಅಳತೆ ಮಾಡ್ಬೋದು. ಅವರ ನೆನಪು ಶಕ್ತಿ ಇರ್ಬೋದು ಅಥವಾ ಫಿಸಿಕಲ್ ಶಕ್ತಿ ಇರ್ಬೋದು, ಎಲ್ಲವನ್ನು ನಾವು ಅಳತೆ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಅವ್ರು ಎಷ್ಟು ಫಿಟ್ ಆಗಿದ್ದಾರೆ. ಈಗ ಫಿಟ್ ಇದ್ರೂ ಕೂಡ ಎಲ್ಲದರಲ್ಲಿ ಫಿಟ್ ಆಗಿರಲ್ಲ ಹಿರಿಯ ನಾಗರಿಕರು. ಅವರು ಅಂದ್ಕೊಳ್ತಾರೆ, ನಾನು ಅರ್ಧ ಗಂಟೆ ನಡಿತೀನಿ, ನಾನು ಫಿಟ್ ಆಗಿದ್ದೀನಿ. ಕೈ ಹಿಂದೆ ಹೋಗುತ್ತಾ ಅಂದರೆ ಹೋಗಲ್ಲ. ಅವರು ಬಗ್ಗಿ ಕಾಲು ಮುಟ್ತೀರಾ, ಆಗಲ್ಲ. ಸೊ ಅದೆಲ್ಲ ನಾವು ಮೆಜರ್ ಮಾಡ್ಬೋದು. ಫಿಟ್ನೆಸ್ ಟೆಸ್ಟ್ ಅಂತ ಮಾಡಿ ಮೆಜರ್ ಮಾಡಿ, ನಿಮ್ಗೆ ಇದರಲ್ಲಿ ವೀಕ್ ಇದ್ದೀರಿ, ಇದಕ್ಕೆ ನಿಮ್ಗೆ ಈ ರೀತಿಯ ಫಿಸಿಯೋಥೆರಪಿ ಬೇಕು ಅದನ್ನು ಹೇಳಲಿಕ್ಕೆ ಸಾಧ್ಯ. ಸೊ ಹೆಚ್ಚಾಗಿ ಕ್ವೆಶ್ಚನೇರ್ ಕೂಡ ಒಂದು ಮಾಪನಕ್ಕೆ ಬರುತ್ತೆ, ಉಪಕರಣ ಆಗುತ್ತೆ. ಅದರಲ್ಲಿ ಟ್ರೈನಿಂಗ್ ಆಗಬೇಕು, ಅದು ಒಂದೊಂದನ್ನು ಕೊಡುವ ರೀತಿ ಇದೆ. ಸೊ ಅದರಲ್ಲಿ ಒಂದು 40 ಈ ಥರ ಕ್ವೆಶ್ಚನೇರ್ಗಳೇ ಇದೆ. ಅದನ್ನು ಹೇಳಿಕೊಡ್ಲಿಕ್ಕೆ, ಅದನ್ನು ಉಪಯೋಗಿಸಿ ಅದರಲ್ಲಿ ನಮಗೆ ಏನು ಬರುತ್ತೆ ಆ ಎಸೆನ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಒಂದು ಸ್ಪೆಷಲ್ ವಿಭಾಗ ಬೇಕು. ಅದಕ್ಕೆ MD ಜೀರಿಯಾಟ್ರಿಕ್ ಮೆಡಿಸಿನ್ ಅಂತ ಶುರು ಮಾಡಿರೋದು ಅದಕ್ಕೋಸ್ಕರ. ಓಕೆ. ಸೊ MD ಅಂತ ಹೇಳಿದ್ರಿ ಅಂದರೆ ಮಲ್ಟಿ ಡಿಸಿಪ್ಲಿನರಿ ಅಂತ ಅನ್ಕೋತೀನಿ. ಅಲ್ಲ, MD ಇಸ್ MD ಮಾಸ್ಟರ್ಸ್ ಆಫ್ ಡಾಕ್ಟರ್ ಆಫ್ ಮೆಡಿಸಿನ್ ಇನ್ ಜೀರಿಯಾಟ್ರಿಕ್ ಮೆಡಿಸಿನ್. ಓಕೆ. ಹಾಗಾದ್ರೆ ಮಲ್ಟಿ ಡಿಸಿಪ್ಲಿನರಿ ಒಂದು ಟೀಮ್ ಅಂತ ಇದೆ. ಹೌದು, ಆ ಟೀಮನ್ನು ಈ ಜೀರಿಯಾಟ್ರಿಕ್ ಸ್ಪೆಷಲಿಸ್ಟ್ ಲೀಡ್ ಮಾಡ್ತಾನೆ. ಓಕೆ. MD ಮಾಡಿರುವ ಜೀರಿಯಾಟ್ರಿಕ್ ಮೆಡಿಸಿನ್ ಅವನು, ಹಿ ಈಸ್ ದ ಲೀಡರ್ ಆಫ್ ದ ಟೀಮ್. ಆ ಟೀಮಿಗೆ ಅವರು ಹೇಳ್ತಾರೆ, ನೋಡಿ ನೀವು ಇದು ಮಾಡಿ, ನೀವು ಇದು ಮಾಡಿ, ನೀವು ಇದು ಮಾಡಿ. ಸೊ ಎಲ್ಲರೂ ಅವರಿಗೆ ಆ ಒಂದೇ ಪೇಷಂಟಿಗೆ ಅಟೆನ್ಷನ್ ಕೊಡ್ತಾರೆ. ಸೊ ಅವರ ಎಲ್ಲ ಆ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಆ್ಯಂಡ್ ಅವರು ರೆಸ್ಪಾಂಡ್ ಚೆನ್ನಾಗಿ ಮಾಡ್ತಾರೆ ಟ್ರೀಟ್ಮೆಂಟಿಗೆ. ಸೊ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಯಾವ ರೀತಿ ಇರುತ್ತೆ ಮ್ಯಾಮ್? ಯಾವುದೆಲ್ಲ ಡಿಪಾರ್ಟ್ಮೆಂಟ್ ಬರುತ್ತೆ? ಅದೇ ನಾನು ಹೇಳಿದಾಗೆ ನ್ಯೂಟ್ರಿಷನಿಸ್ಟ್ ಅಂದರೆ ಅವರ ಆಹಾರ ಪದ್ಧತಿಯನ್ನು ಇಂಪ್ರೂವ್ ಮಾಡಿ ಅವರ ಶಕ್ತಿಯನ್ನು ವೃದ್ಧಿಗೊಳಿಸೋದು. ಫಿಸಿಯೋಥೆರಪಿ ಮತ್ತು ಆಕ್ಯುಪೇಷನ್ ಥೆರಪಿ ಅಂತಿದೆ. ಅಂದರೆ ಅವರು ಇಡೀ ದಿನ ಅವರಿಗೆ ಏನಾದರೂ ಮಾಡ್ತಾ ಇರಲಿಕ್ಕೆ ಸಲಹೆ ಕೊಡಲಿಕ್ಕೆ. ಅಂದರೆ ಹೆಚ್ಚಿನವರು ವಯಸ್ಸಾದ್ಮೇಲೆ ರಿಟೈರ್ ಆದೈತೆ ಹೀಗೆ ಕೂತ್ಕೊಂಡ್ಬಿಡ್ತಾರೆ, ಅದು ದೊಡ್ಡ ಸಮಸ್ಯೆ ಆಗುತ್ತೆ. ಅದಕ್ಕೆ ಆಕ್ಯುಪೇಷನ್ ಥೆರಪಿಸ್ಟ್ ಅಂತ ಅವ್ರು ಬೇಕಾಗ್ತಾರೆ. ಅವರ ಸೈಕೋಸೋಷಿಯಲ್ ಇಶ್ಯೂಸ್, ಮಾನಸಿಕ ಮತ್ತು ಸಾಮಾಜಿಕ ತೊಂದರೆಗಳನ್ನು ನಿವಾರಿಸಲಿಕ್ಕೆ ಸೋಷಿಯಲ್ ವರ್ಕರ್ ಬೇಕು. ಅವರ ಔಷಧಗಳನ್ನು ಅಡ್ಜಸ್ಟ್ ಮಾಡಿ ಅವರಿಗೆ ಹೇಗೆ ತಗೊಳ್ಬೇಕು ಅಂತ ಹೇಳಲಿಕ್ಕೆ ಒಂದು ಕ್ಲಿನಿಕಲ್ ಫಾರ್ಮಸಿಸ್ಟ್ ಬೇಕು. ಇವರೆಲ್ಲ ಬೇಕಾಗ್ತದೆ. ಇದೆಲ್ಲ ಮಲ್ಟಿ ಡಿಸಿಪ್ಲಿನರಿ ಟೀಮಲ್ಲಿ ಬರುತ್ತೆ. ಡಾಕ್ಟರ್, ಈಗ ಈ
ಉದಾಹರಣೆಗೆ ಹಿರಿಯ ವಯಸ್ಕರಲ್ಲಿ ಬರುವಂತಹ ಕಾಯಿಲೆನೆ ಯುವಕರಲ್ಲಿ ಬಂದ್ರೆ ಅಲ್ಲಿ ರೆಸ್ಪಾನ್ಸ್ ಬೇರೆ ರೀತಿ ಇರುತ್ತೆ. ಅಂದರೆ ಅವರಿಗೆ ಇಷ್ಟೆಲ್ಲ ಬೇಕಾಗಲ್ಲ, ಯಾಕಂದರೆ ಅವರಿಗೆ ಅವರ ಇದು ಶರೀರದ ಶಕ್ತಿ ಇರ್ಬೋದು ಅಥವಾ ಅವರ ಶರೀರದ ಒಳಗಿನ ಅಂಗಗಳ ಶಕ್ತಿಗಳು ಚೆನ್ನಾಗಿರುತ್ತೆ. ಯಾಕಂದರೆ ಅವರ ಶರೀರದ ಶಕ್ತಿ ದಿನ ದಿನ ಏನು ಸ್ವಲ್ಪ ಸ್ವಲ್ಪ ನಾಶ ಆಗ್ತಾ ಇರುತ್ತೆ, ಆದರೆ ಏಜ್ ಆದಮೇಲೆ ಅದು ನಾಶ ಆಗೋದು ಜಾಸ್ತಿ. ನನ್ನ ಹಾರ್ಟ್ ಶಕ್ತಿ ಈಗ 30% ಕಮ್ಮಿ ಇರುತ್ತೆ ವಯಸ್ಸಾದ್ಮೇಲೆ, ಹಾಗೆ ನನ್ನ ಕೈಕಾಲಿನ ಶಕ್ತಿ 30% ಕಮ್ಮಿ ಇರುತ್ತೆ. ನಾನು ಹಾಗೆ ಕೂತ್ರೆ ಅದು ಇನ್ನೊಂದಷ್ಟು ನಾಶ ಆಗೋಗುತ್ತೆ. ಅದೇ ನಾನು ಎಕ್ಸಸೈಸ್ ಮಾಡಿದರೆ, ಹಾರ್ಟಿಗೆ ಎಕ್ಸಸೈಸ್ ಕೊಟ್ಟರೆ ಅದರ ಶಕ್ತಿ ಚಿಕ್ಕವರಷ್ಟೇ ಮುಂದೆ ಬರ್ಲಿಕ್ಕೆ ಸಾಧ್ಯ. ನನ್ನ ನೆನಪಿನ ಶಕ್ತಿ, ನಾನು ಸರಿ ಅದಕ್ಕೆ ಕೆಲಸ ಕೊಟ್ಟರೆ ನನ್ನ ಬ್ರೈನಿಗೆ, ಚಿಕ್ಕವ್ರಿಗಿಂತ ನನ್ನ ಬ್ರೈನ್ ಚುರುಕಾಗ್ಲಿಕ್ಕೆ ಸಾಧ್ಯ ಇದೆ. ಅದು ನಾವು ಯೂಸ್ ಇಟ್ ಆರ್ ಲೂಸ್ ಇಟ್, ಯೂಸ್ ಮಾಡದೆ ನಾವು ಲೂಸ್ ಮಾಡ್ಕೊಳ್ತಾ ಇದ್ದೀವಿ. ಎಷ್ಟು ನಾವು ಅದಕ್ಕೆ ಜಾಸ್ತಿ ಶ್ರಮ ಕೊಡ್ತೀವಿ ಅಷ್ಟು ಚುರುಕಾಗುತ್ತೆ. ಮೇಡಮ್, ಈಗ ಈ ಹಿರಿಯ ವಯಸ್ಕರು ಅಂತ ಬಂದರೆ ಯಾವ ರೀತಿಯಾದಂಥ ಸ್ಪೆಸಿಫಿಕ್ ಕೇರ್ ಅವರಿಗೆ ಬೇಕಾಗುತ್ತೆ? ಅವರಿಗೆ ಫಸ್ಟ್ ಅವ್ರು ಹೇಳೋದನ್ನು ಕೇಳಬೇಕಾಗ್ತದೆ. ಅವ್ರ ಹತ್ರ ಇಷ್ಟು ಉದ್ದ ಕಂಪ್ಲೇಂಟ್ ಲಿಸ್ಟ್ ಇರ್ತದೆ, ಆಯ್ತಾ? ತುಂಬ ಜನ ಪಾಪ ನೆನಪಿರೋದಿಲ್ಲ ಅಂತ ಬರ್ಕೊಂಡು ಕೂಡ ಬರ್ತಾರೆ, ಅದನ್ನು ಡಾಕ್ಟ್ರಿಗೆ ಕೊಡ್ತಾರೆ. ಯಾವ ಡಾಕ್ಟರ್ ಅದನ್ನ ಓದಲ್ಲ. ಫಸ್ಟ್ ಅವರ ಕಂಪ್ಲೇಂಟ್ ಲಿಸ್ಟನ್ನು ನಾವು ಕೇಳಬೇಕಾಗುತ್ತೆ. ಆದರೆ ನಾವೇನು ಮಾಡ್ತೀವಿ, ನಮ್ಮ ಕಾಂಪ್ರಿಹೆನ್ಸಿವ್ ಅಸೆಸ್ಮೆಂಟಲ್ಲಿ ಆ ಎಲ್ಲ ಅವ್ರಿಗೆ ಏನೇನು ಅವ್ರು ಇಮ್ಯಾಜಿನ್ ಮಾಡ್ತಾರೋ ಅದೆಲ್ಲ ಇರುತ್ತೆ. ಸೊ ನಾವೇ ಕೇಳ್ಬಿಡ್ತೀವಿ ಅವ್ರ, ಆಗ ಅವ್ರಿಗೆ ಖುಷಿ ಆಗುತ್ತೆ. ನಿಮ್ಗೆ ಹೇಗೆ ಗೊತ್ತು ನನ್ಗೆ ಈ ಸಮಸ್ಯೆ ಇರ್ಬೋದು ಅಂತ. ಯಾಕಂದ್ರೆ ಯಾವ ಡಾಕ್ಟರ್ ಇಷ್ಟರವರೆಗೆ ಅದನ್ನ ಕೇಳಿಲ್ಲ. ಸೊ ನಾವು ಕೇಳ್ತಾ ಹೋಗುವಾಗ ಅವರು ನನ್ಗಿದೆ ಅಂತ ಹೇಳುವಾಗ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಅಟ್ಲೀಸ್ಟ್ ಒಬ್ಬ ಡಾಕ್ಟರ್ಗೆ ನನ್ಗೆ ಏನೆಲ್ಲ ಸಮಸ್ಯೆ ಇದೆ ಅಂತ ಗೊತ್ತಾಗಿದೆ. ಹೌದು, ಆವಾಗ ಅವರು ರೆಸ್ಪಾಂಡ್ ಮಾಡ್ಲಿಕ್ಕೆ. ಇವಾಗ ಅವ್ರ ಮನೆಯಲ್ಲಿ ಪ್ರಾಬ್ಲಮ್ ಇರ್ಬೋದು, ನಾವು ಕೇಳ್ತೀವಿ ಅದ್ರ ಬಗ್ಗೆ. ನಿಮ್ಗೆ ಎಷ್ಟು ಮಕ್ಕಳು, ನೀವು ಯಾರ ಜೊತೆ ಇದ್ದೀರಿ, ಅವರೆಲ್ಲ ನಿಮ್ ಜೊತೆ ಇದ್ದಾರಾ? ಅವಾಗ ಕೆಲವರು ಕಣ್ಣೀರ್ ಹಾಕ್ತಾರೆ, ನಮ್ಗೆ ಇಮಿಡಿಯೇಟ್ಲಿ ಗೊತ್ತ ಅಲ್ಲೇನೋ ಸಮಸ್ಯೆ ಇದೆ ಅಂತ. ಸೊ ನಾವು ಇಮಿಡಿಯೇಟ್ಲಿ ಅವರನ್ನ ಒಂದು ಕಾನ್ಫಿಡೆನ್ಷಿಯಲ್ ಆಗಿ ಇಂಟರ್ವ್ಯೂ ಮಾಡ್ತೀವಿ. ಅವ್ರ ಹತ್ರ ಹೇಳ್ಕೊಳ್ಳಕ್ಕಾಗದ ಸಮಸ್ಯೆಗಳಿರುತ್ತೆ, ಅದನ್ನು ಹೇಳ್ಕೊಂಡ್ರೆ ಅವರ ಬರ್ಡನ್ ಕಮ್ಮಿ ಆಗುತ್ತೆ. ಅದಕ್ಕೆ ಸೊಲ್ಯೂಷನ್ ಇರಲ್ಲ ಎಷ್ಟೋ ಸತಿ, ಅಥವಾ ಅವರೇ ಕಂಡುಕೊಳ್ಬೇಕು ಸೊಲ್ಯೂಷನ್. ಆದ್ರೆ ಅದನ್ನ ಹೇಳಿಕೊಂಡಾಗ ಅವ್ರದ್ದು ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ದು ಬರ್ಡನ್ ಇರುತ್ತಲ್ಲ, ಅದು ಕಮ್ಮಿ ಆಗುತ್ತೆ. ಸೊ ಜೆರಿಯಾಟ್ರಿಕ್ ಮೆಡಿಸಿನ್ ಇಸ್ ನಾಟ್ ಓನ್ಲಿ ಅಬೌಟ್ ಮೆಡಿಸಿನ್, ಅದು ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಕೂಡ ಹೌದು. ಕೌನ್ಸಿಲಿಂಗ್ ಇದೆ ಅದರಲ್ಲಿ. ಅಂದ್ರೆ ನಾವು ಕೇಳೋದೇ ಜಾಸ್ತಿ ಇದೆ, ಯಾಕಂದ್ರೆ ಹೇಳಲಿಕ್ಕೆ ಅವರು ಹಿರಿಯರು, ಅವ್ರಿಗೆ ಚೆನ್ನಾಗಿ ಎಲ್ಲ ಗೊತ್ತಿರುತ್ತೆ. ಸೊ ನಾವು ಕೇಳ್ತೀವಿ ಹೆಚ್ಚು. ಓಕೆ, ಸೊ ಇದಕ್ಕೆ ಯಾವ ರೀತಿ ಅವರ ರೆಸ್ಪಾನ್ಸ್ ಇರುತ್ತೆ ಮ್ಯಾಮ್? ಯಾವ ರೀತಿ? ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಒಂದ್ ಸತಿ ಆದ್ರೂ ಒಬ್ಬ ವೈದ್ಯರು ನನ್ನ ಎಲ್ಲ ಸಮಸ್ಯೆಗಳನ್ನ ಕೇಳಿದ್ರಲ್ಲ ಅಂತ. ಆಮೇಲೆ ನೆಕ್ಸ್ಟ್ ಟೈಮ್ ಬಂದಾಗ ಅವ್ರಿಗೆ ಏನು ಹೇಳ್ಕೊಳ್ಳಿಕ್ಕೆ ಹೆಚ್ಚಿದ್ದು ಇರುವುದಿಲ್ಲ. ಎರಡನೇ ಇದರಲ್ಲಿ ನಾವು ಕೇಳ್ತೀವಿ, ಆ ಪ್ರಾಬ್ಲಮ್ ಇತ್ತಲ್ಲ ಅದೇನಾಯ್ತು ಅಷ್ಟೇ ಕೇಳ್ತೀವಿ. ನಮ್ಗೆ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಾಗಿದೆ. ಅದು ಒಂದು ಶಾರೀರಿಕ ಪ್ರಾಬ್ಲಮ್ ಆಗಿರ್ಬೋದು, ಮಾನಸಿಕ ಪ್ರಾಬ್ಲಮ್ ಆಗಿರ್ಬೋದು, ಸಾಮಾಜಿಕ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಆಧ್ಯಾತ್ಮಿಕ ಪ್ರಾಬ್ಲಮ್ ಆಗಿರ್ಬೋದು. ಅದನ್ನ ಕೇಳ್ತೀವಿ ನಾವು, ಅದು ಹೇಗಿದ್ದೀರಿ ಅಂತ ಅಷ್ಟೇ. ಸೆಕೆಂಡ್ ಟೈಮ್ ನಮ್ಗೆ ಅಷ್ಟೊಂದು ಸಮಯ ಬೇಕಾಗಲ್ಲ. ಫಸ್ಟ್ ಟೈಮ್ ಒಂದು 30 ರಿಂದ 45 ನಿಮಿಷ ನಾವು ಟೈಮ್ ಕೊಡ್ತೀವಿ ಅವ್ರಿಗೆ, ಅವರ ಎಲ್ಲ ಸಮಸ್ಯೆಗಳನ್ನ ಹೇಳ್ಕೊಳ್ಳಿಕ್ಕೆ. ಸೊ ಆದ್ರಿಂದಾನೇ ಅವ್ರಿಗೆ ಅರ್ಧ ಕಾಯಿಲೆ ಅಲ್ಲಿಗೆ ಹೋಯ್ತು. ಯಾಕಂದ್ರೆ ಅಲ್ಲೇ ನಾವು ಸೊಲ್ಯೂಷನ್ ಹೇಳ್ತೀವಿ. ಓ, ನಿಮ್ಗೆ ಈ ಸಮಸ್ಯೆ, ಇದಕ್ಕೆ ನೀವು ಇದು ಮಾಡಿದ್ರೆ ಸರಿ ಹೋಗುತ್ತೆ. ಸೊ ಅಲ್ಲೇ ಅದು ಕೇವಲ ಅಸೆಸ್ಮೆಂಟ್ ಅಲ್ಲ, ಅದರಲ್ಲಿ ಚಿಕಿತ್ಸೆ ಕೂಡ ಆಗಿ ಹೋಗಿರುತ್ತೆ. ಓಕೆ, ಸೊ ಒಂದು ಅವರ ನಾವು ಏನು ಕೇಳ್ತೀವೋ ಅದೇ ಒಂದು ಅವರಿಗೆ ಟ್ರೀಟ್ಮೆಂಟ್ ತರ, ಅದೇ ಟ್ರೀಟ್ಮೆಂಟ್ ಆಗುತ್ತೆ. ನಾವು ಕೇಳಿರೋದೇ ಅದಕ್ಕೆ ಟ್ರೀಟ್ಮೆಂಟ್ ಆಗುತ್ತೆ. ಫೈನ್ ಮೇಡಮ್. ಡಾಕ್ಟರ್, ಈಗ ಫ್ರೇಲಿಟಿ ಅಂದರೆ ಏನು? ನಾನು ಆಗಲೇ ಹೇಳಿದಾಗೆ ಹಿರಿಯ ನಾಗರಿಕರಲ್ಲಿ ಅನೇಕರು ತೂಕ ಕಳ್ಕೊಳ್ತಾರೆ, ಆಮೇಲೆ ಶಕ್ತಿ ಕಳ್ಕೊಳ್ತಾರೆ, ನಡೀಲಿಕ್ಕೆ ಶಕ್ತಿ ಕಳ್ಕೊಳ್ತಾರೆ, ಹಾಗೂ ಕೈಯಲ್ಲಿ ಏನಾದರೂ ಹಿಡ್ಕೊಳ್ಳುವ ಶಕ್ತಿ ಕಳ್ಕೊಳ್ತಾರೆ. ಸೊ ಅದಕ್ಕೆ ಅನೇಕ ಕಾರಣಗಳಿರುತ್ತೆ. ಎಲ್ಲರೂ ಹೇಳೋದು ಅವ್ರಿಗೆ ವಯಸ್ಸಾಗಿದ್ದಾರೆ ಅದಕ್ಕೆ ಹಾಗಾಗಿದ್ದಾರೆ ಅಂತ ಬಿಟ್ಬಿಡ್ತಾರೆ. ಆದರೆ ಈ ಹಿರಿಯ ನಾಗರಿಕರ ವಿಭಾಗದ ಮುಖ್ಯ ಇದು ಕೆಲಸವೇ ಆ ಫ್ರೇಲಿಟಿ ಅವರನ್ನು ಗುರುತಿಸಿ ಅವರಿಗೆ ಚಿಕಿತ್ಸೆ ನೀಡಿ, ಅವರಿಗೆ ಸರಿಯಾಗಿ ಕಾರಣ ಹುಡುಕಿ. ಅದಕ್ಕೆ ಅನೇಕ ಕಾರಣಗಳಿರುತ್ತೆ, ಅನೇಕ ರೋಗಗಳೇ ಇರ್ಬೋದು, ಅಥವಾ ಅವರಿಗೆ ಬೇರೆ ಜಾಯಿಂಟ್ ಸಮಸ್ಯೆ ಇರ್ಬೋದು, ಅಥವಾ ಮಾಂಸಖಂಡಗಳ ಸಮಸ್ಯೆ ಇರ್ಬೋದು. ಅದಕ್ಕೆಲ್ಲದಕ್ಕೆ ಒಟ್ಟಿಗೆ ಚಿಕಿತ್ಸೆ ಕೊಡುವಾಗ ಅವರ ಆ ಫ್ರೇಲಿಟಿಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ, ನಾರ್ಮಲ್ ಆಗಲಿಕ್ಕೂ ಸಾಧ್ಯ ಇದೆ. ಅದನ್ನು ನಾವು ಮೊದಲೇ ಗುರುತಿಸ್ತೀವಿ. ಪ್ರೀ ಫ್ರೇಲ್ ಅನ್ನುವ ಸ್ಟೇಜಲ್ಲಿ ಗುರುತಿಸಿದ್ರೆ ಅವ್ರು ನಾರ್ಮಲ್ ಆಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಹಾಗೆ ಬಿಟ್ಟರೆ ಅವ್ರಿಗೆ ಮಾನಸಿಕ ಶಕ್ತಿಯು ಕುಗ್ಗಿ ಹೋಗುತ್ತೆ, ಆಮೇಲೆ ಅವ್ರಿಗೆ ನೆನಪು ಶಕ್ತಿನೂ ಉಳಿಯಲ್ಲ, ಆ ಕಡೆ ಬಾಡಿನೂ ವೀಕ್ ಆಗಿ ಒಂಥರ ಮಲಗಿದಲ್ಲೇ ಆಗಿಬಿಡ್ತಾರೆ. ಮಲಗಿದ್ರೆ ಗೊತ್ತಲ್ಲ ನಿಮಗೆ,
ಬೆಡ್ ಸೋರ್ ಆಗುತ್ತೆ, ಅವರಿಗೆ ಊಟ ತಿನ್ನಿಸೋದು ಕಷ್ಟ, ನಿಂಗ್ಲಿಕ್ಕೆ ಆಗಲ್ಲ, ಅವ್ರಿಗೆ ಮೂಗಿಗೆ ಟ್ಯೂಬ್ ಹಾಕಬೇಕು, ಇಬ್ಬರಿಬ್ರು ಜನ ಬೇಕು ನೋಡ್ಕೊಳ್ಳಿಕ್ಕೆ, ಅವ್ರನ್ನ ಎತ್ಕೊಂಡು ಸ್ನಾನ ಮಾಡಿಸ್ಲಿಕ್ಕೆ, ಆ ಥರ ಆಗುತ್ತೆ. ನಾವಿಲ್ಲಿ ಏನು ಮಾಡ್ತೀವಿ, ಅವರನ್ನು ಆದಷ್ಟು ಇಂಡಿಪೆಂಡೆಂಟ್ ಮಾಡ್ತೀವಿ, ಅವರಿಗೆ ಆಹಾರದ ಸಪೋರ್ಟ್ ಕೊಡ್ತೀವಿ, ಫಿಸಿಯೋಥೆರಪಿ ಸಪೋರ್ಟ್ ಕೊಡ್ತೀವಿ. ಕಾಯಿಲೆಗಳನ್ನೆಲ್ಲ ಒಂದು ನಮಗೆ ಹುಡುಕಿದ್ರೆ ಒಂದು 7-8 ಕಾಯಿಲೆ ಲಿಸ್ಟ್ ಸಿಗುತ್ತೆ ಅವ್ರಿಗೆ, ಫ್ರೇಲಿಟಿಗೆ ಕಾರಣ ಆಗಿರುವಂಥದ್ದು, ಅದನ್ನೆಲ್ಲ ಸರಿಪಡಿಸ್ತೀವಿ ನಾವು. ಸೊ ಅವರನ್ನು ಆ ಫ್ರೇಲಿಟಿ ಸ್ಟೇಜಿಂದ ಪ್ರೀ ಫ್ರೇಲ್ ಸ್ಟೇಜಿಗೆ ತಂದು ಪ್ರೀ ಫ್ರೇಲಿಂದ ನಾರ್ಮಲ್ ಸ್ಟೇಜಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ. ಸೊ ಮೊದಲ ಹಂತದಲ್ಲಿ ಫ್ರೇಲಿಟಿ ಇದ್ರೆ ಮಾತ್ರ ನಾರ್ಮಲ್ಗೆ ತರುವಂಥದ್ದಲ್ಲ, ಅದು ಯಾವುದೇ ಹಂತಕ್ಕೆ ಹೋದ್ರೂ ಮತ್ತೆ ಹೌದು. ಆದರೆ ಕಡೆಗೆಲ್ಲ ಹಾಸಿಗೆ ಹಿಡಿದು ಬೆಡ್ ಸೋರೆಲ್ಲ ಆಗಿತ್ತಂದರೆ ನಮಗೆ ಎಷ್ಟು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಹೆಚ್ಚಂದರೆ ಅವ್ರನ್ನ ಒಂದು ವೀಲ್ ಚೇರಲ್ಲಿ ಕೂತ್ಕೊಳಿಸ್ಲಿಕ್ಕೆ ಆಗುತ್ತೆ. ತುಂಬ ಕಷ್ಟಪಟ್ಟರೆ ಅವರು ಊಟವೆಲ್ಲ ನುಂಗುವ ಸ್ಟೇಜಿಗೆ ತರಲಿಕ್ಕಾಗತ್ತೆ. ಸೊ ಅಷ್ಟು ಮಾಡಿ ನಾವು ಕಳಿಸ್ತೀವಿ. ಯಾಕಂದರೆ ಅವ್ರು ತಂದಿದ್ದೇ ಕಡೆಯ ಹಂತದಲ್ಲಿ ಮಲಗಿ ಇನ್ನೇನು ಹೋಗ್ತಾರೆ ಅನ್ನುವಾಗ ತೊಗೊಂಡು ಬರ್ತಾರೆ. ತುಂಬ ಲೇಟಾಗಿ ತರ್ತಾರೆ ಹಿರಿಯ ನಾಗರಿಕರು, ಮೊದಲು ತರೋದೇ ಇಲ್ಲ. ಸ್ವಲ್ಪ ಸ್ವಲ್ಪ ಶಕ್ತಿ ಕುಂಠಿತ ಆಗುವಾಗಲೇ ತಂದರೆ ನಾವು ಅವ್ರನ್ನ ಸರಿಪಡಿಸ್ಬೋದು. ಎಲ್ಲ ಆಗಿ ಅವ್ರಿಗೆ ಪ್ರಾಯ ಆಗಿದೆ ಅಂತ ಹಾಗೆ ಬಿಟ್ಟು ಅವರು ದಿನ ಶಕ್ತಿ ಕುಂದುತ್ತಾ ಬರುತ್ತೆ. ಮೊದಲು ಕೂತ್ಕೊಳ್ತಾ ಇರ್ತಾರೆ, ಆಮೇಲೆ ಕೂತ್ಕೊಳ್ಳಿಕ್ಕಾಗಲ್ಲ, ಆಮೇಲೆ ಮಲಗ್ತಾರೆ, ಆಮೇಲೆ ಬೆಡ್ ಸೋರ್ ಆಗುತ್ತೆ, ಆವಾಗ ತರ್ತಾರೆ. ಅಯ್ಯೋ ಬೆಡ್ ಸೋರು ವಾಸನೆ ಬರ್ತದೆ, ಪಸ್ಸು ಹೊರಗೆ ಬರ್ತಿದೆ ಅಂತ. ಅದು ತುಂಬ ಲೇಟ್ ಆಗುತ್ತೆ. ಆದರೂ ನಾವು ಒಂದು ಹಂತಕ್ಕೆ ತಂದು ಅವರನ್ನೊಂದು ಕೂತ್ಕೊಳಿಸೋ ಲೆವೆಲಿಗೆ ತಂದು ಕಳಿಸ್ತೀವಿ. ಮೇಡಮ್, ಹಾಗಾದರೆ ಇಂಟ್ರೆನ್ಸಿಕ್ ಕೆಪಾಸಿಟಿ ಆಫ್ ಓಲ್ಡ್ ಪರ್ಸನ್ಸ್ ಅಂದರೆ ಹಿರಿಯ ನಾಗರಿಕರದ್ದು ಇಂಟ್ರೆನ್ಸಿಕ್ ಕೆಪಾಸಿಟಿ ಅಂತ? ಹೌದು, ಇವಾಗ ಇಂಟ್ರೆನ್ಸಿಕ್ ಈಗ ಅದು ಒಂದು ಹೊಸದಾಗಿ ಬಂದಿದೆ. ಫ್ರೇಲಿಟಿ ಅಂತ ಮಾಪನ ಮಾಡಲಿಕ್ಕೆ ನಮಗೆ ಹ್ಯಾಂಡ್ ಹೆಲ್ಡ್ ಡೈನಮೋಮೀಟರ್ ಬೇಕು, ಅವರು ನಡೆಯೋ ಸ್ಪೀಡ್ ಗುರುತಿಸಲಿಕ್ಕೆ ಶಕ್ತಿ ಬೇಕು, ಅದೆಲ್ಲ ಬೇಕು. ಅದಕ್ಕೋಸ್ಕರ ಈಗ ಒಂದು ಇಂಟ್ರೆನ್ಸಿಕ್ ಕೆಪಾಸಿಟಿ ಅಂದರೆ ಅವರ ಶಕ್ತಿ ಎಷ್ಟಿದೆ ಅಂತ ಮಾಪನ ಮಾಡಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ಶಾರೀರಿಕ ಶಕ್ತಿ ಮಾಪನ ಮಾಡ್ತೀವಿ ನಾವು. ಅವರು ಎಷ್ಟು ನಡೀತಾರೆ, ಅವ್ರ ಈಗ ಒಂದು 3 ಮೀಟರ್ ಡಿಸ್ಟೆನ್ಸನ್ನು ಎಷ್ಟು ಸೆಕೆಂಡಲ್ಲಿ ಕವರ್ ಮಾಡ್ತಾರೆ, ಆ ಥರ ನಾವು ಮೆಷರ್ ಮಾಡ್ತೀವಿ. ಆಮೇಲೆ ಅವರ ಮಾನಸಿಕ ಶಕ್ತಿಯನ್ನು ಮೆಮರಿ ಟೆಸ್ಟ್ಗಳಿಂದ ಮೆಷರ್ ಮಾಡ್ತೀವಿ. ಕಿವಿಯ ಶಕ್ತಿ ಸುಲಭವಾಗಿ ಪರೀಕ್ಷೆ ಮಾಡ್ಬೋದು, ಕಣ್ಣಿನ ದೃಷ್ಟಿ ಪರೀಕ್ಷೆ ಮಾಡ್ಬೋದು, ಅವರು ಆಹಾರ ಹೇಗೆ ತಗೊಳ್ತಾ ಇದ್ದಾರೆ, ಸ್ವಲ್ಪ ತಗೊಳ್ತಾ ಇದ್ದಾರಾ, ಅವರಿಗೆ ಹಸಿವೆ ಇಲ್ವಾ, ಆ ಥರ, ಅಥವಾ ತೂಕ ಕಮ್ಮಿ ಆಗಿದೆಯಾ, ಸೊ ಅವರ ಆಹಾರ ಮತ್ತು ನ್ಯೂಟ್ರಿಷನ್ ಶಕ್ತಿ ಎಷ್ಟಿದೆ ಅದನ್ನು ಕೂಡ ನಾವು ಮಾಪನ ಮಾಡಿ ಎಲ್ಲವನ್ನು ಟೋಟಲ್ ಮಾಡಿ ಹೇಳ್ತೀವಿ. ಯಾಕಂದರೆ ಈಗ ಎಲ್ಲರೂ ಹೇಳ್ತಾರೆ ಪ್ರಾಯ ಆಗಿದೆ ಅಲ್ಲ ಅವರಿಗೆ ಆಪರೇಷನ್ ಬೇಡ, ಪ್ರಾಯ ಆಗಿದೆ ಅವರಿಗೆ ಕ್ಯಾನ್ಸರ್ ಚಿಕಿತ್ಸೆ ಬೇಡ, ಪ್ರಾಯ ಆಗಿದೆ ಅವರಿಗೆ ಹಾರ್ಟ್ ಚಿಕಿತ್ಸೆ ಬೇಡ. ಆದರೆ ಫಿಟ್ ಇರುವ ಹಿರಿಯ ನಾಗರಿಕರಿಗೂ ಅವರಿಗೆಲ್ಲ ಬೇಕು, ಅವರು ಫಿಟ್ಟಾಗಿ ಉಳಿತಾರೆ ಅದೆಲ್ಲ ಮಾಡಿಸಿದ್ರೆ. ಆದರೆ ಈ ಫ್ರೇಲ್ ಆಗಿ ತುಂಬ ವೀಕ್ ಆಗಿರೋರು ಆಪರೇಷನ್ ಮಾಡಿದರೆ ಅವರು ಹೊರಗೆ ಬರದೇ ಇರ್ಬೋದು. ಈ ಇಂಟ್ರೆನ್ಸಿಕ್ ಕೆಪಾಸಿಟಿ ಇಲ್ಲದವರು ಹೊರಗೆ ಬರದೇ ಇರ್ಬೋದು. ಅದನ್ನು ನಮಗೆ ಹೆಲ್ಪ್ ಆಗ್ತದೆ, ಅದು ಅವರ ಇಂಟ್ರೆನ್ಸಿಕ್ ಕೆಪಾಸಿಟಿ ನೋಡುವಾಗ ಹೆಲ್ಪ್ ಆಗ್ತದೆ. ತುಂಬ ಕಮ್ಮಿ ಇದ್ದವ್ರಿಗೆ ನಾವು ಪ್ಯಾಲಿಯೇಟಿವ್ ಕೇರ್ ಅಂದರೆ ಕಂಫರ್ಟ್ ಆಗೋ ಕೇರ್ ಮಾತ್ರ ಕೊಡಿ ಅಂತ ಹೇಳ್ತೀವಿ. ಅದೇ ಫಿಟ್ ಇದ್ದವ್ರಿಗೆ ಎಲ್ಲ ಮಾಡಿ ಹೇಳ್ತೀವಿ. ಮಧ್ಯಮದಲ್ಲಿ ಇದ್ದವ್ರಿಗೆ ನೋಡುವ, ಅವರನ್ನು ಇಂಪ್ರೂವ್ ಮಾಡಿ ಮತ್ತೆ ಎಲ್ಲ ಚಿಕಿತ್ಸೆ ಕೊಡುವ ಅಂತ. ಸೊ ಆ ಥರ ನಾವು ಕ್ಲಾಸಿಫೈ ಮಾಡ್ಲಿಕ್ಕಾಗುತ್ತೆ. ಓಕೆ, ಹಾಗಾದರೆ ಹಿರಿಯ ವಯಸ್ಕರಾದರೂ ಕೂಡ ಅವರ ಇಂಟ್ರೆನ್ಸಿಕ್ ಕೆಪಾಸಿಟಿ ಕರೆಕ್ಟ್ ಇದ್ದರೆ ಅವರು ಆಗಲೂ ಆಪರೇಷನ್ ಎಲ್ಲ ಮಾಡ್ಬೋದು. ಈಗ 100 ವರ್ಷ ಆಗಿರಲಿ, ಕ್ಯಾನ್ಸರ್ ಬಂದರೆ ಅವರ ಇಂಟ್ರೆನ್ಸಿಕ್ ಕೆಪಾಸಿಟಿ, ಅವರ ಶಕ್ತಿಗೆ ಸರಿ ಇದ್ದರೆ ಎಲ್ಲ ಚಿಕಿತ್ಸೆಗೆ ಒಳಗೊಂಡು ಮತ್ತೆ ಅವರು ನಾರ್ಮಲ್ ಆಗ್ಬೋದು. ಸೊ ಅದನ್ನು ನಾವು ರೆಫ್ಯೂಸ್ ಮಾಡ್ಬೋದು. ಈಗ 100 ಆಯ್ತು ಅವ್ರಿಗೆ ಯಾಕೆ ಮಾಡ್ಬೋದು? ಇದು ತುಂಬ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ವಿ. ಹೆಚ್ಚಿನವ್ರದ್ದು ಅದೇ ಅಭಿಪ್ರಾಯ ಇರುತ್ತೆ, ವಯಸ್ಸಾಯ್ತಲ್ಲ ಇನ್ನು ಆಪರೇಷನ್ ಮಾಡೋ ಹಾಗೆ. ಅಯ್ಯೋ 80 ಆಯ್ತಲ್ಲ, 80 ಆದರೆ ಏನು, 100ವರೆಗೆ ಅವ್ರ ಕೈಕಾಲು ಗಟ್ಟಿ ಇದು ಬದುಕಬೇಕಲ್ವಾ? ಕರೆಕ್ಟ್. ಎಸ್ ಮೇಡಮ್. ಡಾಕ್ಟರ್, ಇದುವರೆಗೂ ನೀವು ಜೆರಿಯಾಟ್ರಿಕ್ ಮೆಡಿಸಿನ್ ಅನ್ನೋದ್ರ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿನ ಕೊಟ್ವಿ. ಆದರೆ ಎನೋಪಾಯದಲ್ಲಿ ಜೆರಿಯಾಟ್ರಿಕ್ ಮೆಡಿಸಿನ್ನ ಸ್ಪೆಷಾಲಿಟಿ ಏನು? ಎನೋಪಾಯದಲ್ಲಿ ಜಿರಿಯಾಟ್ರಿಕ್ ಪೇಷಂಟ್ಸಿಗೆ, ಹಿರಿಯ ನಾಗರಿಕರಿಗೆ OPDಯಲ್ಲಿ ಬಂದರೆ ಅವರಿಗೆ ನಾವು ಅನೇಕ ಕನ್ಸೆಷನ್ಗಳನ್ನು ಒದಗಿಸಿದ್ದೀವಿ. ಅವರಿಗೆ ECG ಮತ್ತು ಚೆಸ್ಟ್ ಎಕ್ಸ್ರೇ ಮತ್ತು ಅಲ್ಟ್ರಾಸೌಂಡು, ಶುಗರ್ ಟೆಸ್ಟು ಫ್ರೀ. ಯಾರೇ ಬರಲಿ, ನಮ್ಮ 60 ವರ್ಷ ಆದಮೇಲೆ ರಿಜಿಸ್ಟರ್ ಮಾಡಿ ಅವ್ರ ಆಧಾರ್ ಕಾರ್ಡ್ ತೊಗೊಂಡು ಬಂದರೆ ಇದಿಷ್ಟು ಟೆಸ್ಟ್ ಫ್ರೀ ಆಗುತ್ತೆ. ಉಳಿದ ಎಲ್ಲ ಲ್ಯಾಬ್ ಟೆಸ್ಟಿಗೆ 50% ಆಫ್. ಯಾಕಂದರೆ ಅವರಿಗೆ ಆರ್ಥಿಕ ಸಮಸ್ಯೆ ಇರುತ್ತೆ. ಸೊ ಹೆಚ್ಚಿನವರು ಅವರನ್ನು ಟೆಸ್ಟ್ಗೆ ಯಾಕೆ ಕರ್ಕೊಂಡ್ಬರಲ್ಲ ಅಂದರೆ ದುಡ್ಡು ಖರ್ಚಾಗೋಗುತ್ತೆ. ಮತ್ತು ವೈದ್ಯಕೀಯ ಸಲಹೆ ನಮ್ಮದು ಯಾವುದೇ ಸ್ಪೆಷಲಿಸ್ಟ್ಗೂ ಇಲ್ಲಿ ಚಾರ್ಜ್ ಇಲ್ಲ, ಏನು ಚಾರ್ಜ್ ಇಲ್ಲ. ಅಡ್ಮಿಟ್ ಆದರೆ BPL ಕಾರ್ಡ್ ಇದ್ದರೆ ಅವರು ಅದರಲ್ಲಿ ಆಯುಷ್ಮಾನ್ ಭಾರತ್ ಸ್ಕೀಮ್ ಒಳಗೆ ಬಂದರೆ ಎಲ್ಲವೂ ಫ್ರೀ ಆಗುತ್ತೆ. ಸೊ ನಾವು ಆ್ಯಕ್ಚುಲಿ ನಾವು ಅಂಥ ಬಡ ವರ್ಗದವರಿಗೆ ನಾವು
ಈ ವಿಭಾಗವನ್ನು ಶುರು ಮಾಡಿದ್ದೀವಿ. ಓಕೆ. ಆ್ಯಂಡ್ ಅವರ ಚಿಕಿತ್ಸೆಗೋಸ್ಕರ ನಾವು ಇಲ್ಲಿ ದುಡಿತಾ ಇದ್ದೀವಿ. ಓಕೆ. ಸೊ ಅದರಿಂದ ನಮಗೆ ಸುಮಾರು ನಾರ್ತ್ ಕರ್ನಾಟಕದವರು ಅಂಥವರೆಲ್ಲ ಇಲ್ಲಿ ಬಸ್ಸಲ್ಲಿ ಅವರನ್ನು ಮುದುಕರನ್ನ ಹಾಕಿ ಕಟ್ಟಿಕೊಂಡು ಇಲ್ಲಿ ಕರ್ಕೊಂಡು ಬರ್ತಾರೆ. ಯಾಕಂದರೆ ಇಲ್ಲಿ ಬಂದರೆ ಅವ್ರಿಗೆ ಚಿಕಿತ್ಸೆ ಹೆಚ್ಚಿನವ್ರಿಗೆ ಉಚಿತವೇ ಸಿಗುತ್ತೆ. ಆಮೇಲೆ ಉಚಿತ ಸಿಗದೇ ಇದ್ರೂ ಇಲ್ಲಿ ಕಾಸ್ಟ್ ತುಂಬ ಕಮ್ಮಿ ಆಗುತ್ತೆ. ಆದ್ದರಿಂದ ಅವರು ಬಂದು ಇಲ್ಲಿ ಕರ್ಕೊಂಡು ಇಲ್ಲಿಂದ ಹಿರಿಯ ನಾಗರಿಕರನ್ನ ಒಂದು ಯಾವ ಹಂತದಲ್ಲಿ ಬರ್ತಾರೋ ಅದರಿಂದ ಇಂಪ್ರೂವ್ಮೆಂಟ್ ಮಾಡಿಸ್ಕೊಂಡು ಕರ್ಕೊಂಡು ಬರ್ಬೋದು. ಸೊ ಅದೊಂದು ನಾನು ಹೇಳೋದು. ಇನ್ನು ಅದಕ್ಕೆ ನಮಗೆ OPDಯಲ್ಲೇ ನಾವು ಎಲ್ಲವನ್ನು ನೋಡ್ತೀವಿ. ಅವ್ರದ್ದು ನಾನು ಹೇಳಿದಾಗೆ ಮಾನಸಿಕ ಶಕ್ತಿ ಇರ್ಬೋದು, ಅಥವಾ ಹಿಯರಿಂಗ್ ಶ್ರವಣ ಶಕ್ತಿ ಇರ್ಬೋದು, ಕಣ್ಣಿನ ಪರೀಕ್ಷೆ ಎಲ್ಲವನ್ನು ನಮ್ಮ ವಿಭಾಗದ ಮೂಲಕ ಕಳಿಸ್ತೀವಿ. ಅವರು ನೂರಾರು ವಿಭಾಗಕ್ಕೆ ಹೋಗಿ ಕಾಯಬೇಕಾಗಿಲ್ಲ. ಸೊ ನಮ್ಮ ಹತ್ರ ಬಂದರೆ ಸಾಕು, ನಾವು ಅವ್ರಿಗೆ ಏನೇನಾಗಬೇಕೋ ಎಲ್ಲವನ್ನು ಮಾಡಿಸ್ತೀವಿ. ಅವ್ರಿಗೆ ಹಾರ್ಟ್ ಇದು ಚಿಕಿತ್ಸೆ ಬೇಕಾ, ನಮ್ಮ ಮೂಲಕ ಹೋದರೆ ಅವ್ರಿಗೆ ಬೇಗ ಆಗುತ್ತೆ. ಮತ್ತೆ ಅವರನ್ನ ಕಂಪನಿನೂ ಮಾಡ್ತೀವಿ. ಅಂದರೆ ಅವ್ರಿಗೆ ಪಾಪ ಎಲ್ಲಿ ಹೋಗಬೇಕು ಗೊತ್ತಾಗಲ್ಲ. ಸೊ ಅದು ಮಾಡ್ತೀವಿ. ಮತ್ತೆ ಇದು ವಾರ್ಡಿನಲ್ಲಿ ಅವರ ರಿಹ್ಯಾಬಿಲಿಟೇಷನ್ಗೆ ನಮಗೆ ಫುಲ್ ತಂಡ ಇದೆ. ಕಾಂಪ್ರಿಹೆನ್ಸಿವ್ ಜೀರಿಯಾಟ್ರಿಕ್ ಕೇರ್ಗೆ ಏನೇನು ಯಾರ್ಯಾರು ಬೇಕಾಗಿದ್ದಾರೋ ಅದೆಲ್ಲರೂ ಇದ್ದಾರೆ. ನಮ್ಮ ಫಾರ್ಮಸಿ ಡಿಪಾರ್ಟ್ಮೆಂಟು ಅವರಿಗೆ ಔಷಧಗಳನ್ನು ಹೇಗೆ ತಗೊಳ್ಬೇಕು ಅಂತ ಬರೆದು ಅವರ ಭಾಷೆಯಲ್ಲೇ ಬರೆದು ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಕೊಡ್ತಾರೆ. ಬೇರೆ ಬೇರೆ ಪ್ಯಾಕೆಟಲ್ಲಿ ಔಷಧಗಳನ್ನು ಹಾಕಿ ಕೊಡ್ತಾರೆ. ಅದು ಹೆಚ್ಚಿನ ಕಡೆ ಮಾಡಲ್ಲ, ಎಲ್ಲವನ್ನೊಂದು ಹೀಗೆ ಹಾಕಿ ಕೊಟ್ಬಿಡ್ತಾರೆ. ಇದು ಚೆಂದ ಮಾಡಿ ಬೇರೆ ಬೇರೆ ಪ್ಯಾಕೆಟಲ್ಲಿ ಹಾಕಿ ಅದನ್ನು ಬೆಳಿಗ್ಗೆ ಸಾಯಂಕಾಲ ಯಾವಾಗ ತಗೊಳ್ಬೇಕು ಅದು ಕರೆಕ್ಟಾಗಿ ಕೊಡ್ತಾರೆ. ಯಾಕಂದ್ರೆ ಅವರಿಗೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ನಮ್ಮ ಫಾರ್ಮಸಿ ಡಿಪಾರ್ಟ್ಮೆಂಟ್ ಒಳ್ಳೆ ಸಹಕಾರ ಇದೆ. ಸೊ ಅವ್ರು ಕನ್ಫ್ಯೂಷನ್ ಆಗದಂಗೆ. ಡಾಕ್ಟರ್, ಈಗಾಗಲೇ ನೀವು ಹೇಳಿದ್ರಿ ಹೆಚ್ಚಾಗಿ ಲಾಸ್ಟ್ ಹಂತದಲ್ಲಿ ಬರ್ತಾರೆ, ಮೇ ಬಿ ಬಿಕಾಸ್ ಆಫ್ ಫಿನಾನ್ಷಿಯಲ್ ಪ್ರಾಬ್ಲಮ್. ಸೊ ಆ ಫಿನಾನ್ಷಿಯಲ್ ಪ್ರಾಬ್ಲಮ್ಗೆ ಇದೇ ಪರಿಹಾರ ಇದೆ. ಆ ಥರ ಇದ್ರೂ ಪರಿಹಾರ ಇದೆ. ಯಾಕಂದ್ರೆ ಅನೇಕ ಚಿಕಿತ್ಸೆಗಳು ಉಚಿತ, BPL ಕಾರ್ಡ್ ಅವ್ರಿಗೆ ಉಚಿತ ಇರುತ್ತೆ. ಈಗ ಶ್ವಾಸಕೋಶದ ತೊಂದರೆ ಬಂದು ಅವ್ರಿಗೆ ಆಕ್ಸಿಜನ್ ಬೇಕಾದ್ರೆ, ಕಿಡ್ನಿ ಫೇಲ್ ಆದರೆ, ಸಡನ್ ಆಗಿ ಕಿಡ್ನಿ ಫೇಲ್ ಆದರೆ ಅದಕ್ಕೆ ಚಿಕಿತ್ಸೆ ಫ್ರೀ ಇದೆ. ಹಾರ್ಟಿನ ಸಮಸ್ಯೆ ಬಂದು ಅವ್ರಿಗೆ ಆಂಜಿಯೋಪ್ಲಾಸ್ಟಿ ಬೇಕಾ ಅಂಥದ್ದು ಬೇಕಾದರೆ ಆಯುಷ್ಮಾನ್ ಭಾರತಲ್ಲಿ ಫ್ರೀ ಆಗುತ್ತೆ. ಸ್ಟ್ರೋಕ್ ಆಯ್ತಾ ಅದು ಫ್ರೀ ಇದೆ. ಸೊ ಈ ಥರ ಒಂದು ಆರ್ಗನ್ ಸಮಸ್ಯೆಗಳಿದ್ರೆ ಅವರು ಎಮರ್ಜೆನ್ಸಿ ಆಗಿ ಬಂದರೆ ಅದು ಚಿಕಿತ್ಸೆ ICU ಚಿಕಿತ್ಸೆ ಫ್ರೀ ಆಗುತ್ತೆ. ಸೊ ಅದರಿಂದ ಕಡು ಬಡವರು ಇಲ್ಲಿ ಅನೇಕರು ಬಂದು ಚಿಕಿತ್ಸೆ ಪಡ್ಕೊಂಡು ಹೋಗ್ತಾರೆ. ಆದರೆ ನಮ್ಮ ಮಂಗಳೂರವ್ರಿಗೆ ಅದು ವಿಷಯ ಗೊತ್ತಿರಲ್ಲ. ಹೌದು, ಅದು ದೂರದ ಬೆಟ್ಟ ಕಣ್ಣಿಗೆ ದೂರದವ್ರು ಬರ್ತಾರೆ, ಇಲ್ಲಿ ಎಲ್ಲೇ ಫ್ರೀ ಆಗುತ್ತೆ, ಇಲ್ಲಿ ಕಮ್ಮಿ ಅಂತ ಹೇಳಿ. ಆದರೆ ಇಲ್ಲಿನವ್ರಿಗೆ ಅದು ಆ ವಿಷಯ ಗೊತ್ತಿರಲ್ಲ. ಹೌದು ಮೇಡಮ್, ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ ಯು ಅಂತ ಹೇಳಬೇಕು. ಬಿಕಾಸ್ ಹಿರಿಯ ನಾಗರಿಕರು ಯಾವತ್ತೂ ದೇಶಕ್ಕೆ ಒಂದು ಆಸ್ತಿ ಅಂತ ಹೇಳ್ಬೋದು. ಸೊ ಆ ಆಸ್ತಿಯನ್ನು ಕಾಪಾಡ್ತಿದ್ದೀರಾ. ಸೊ ಅದಕ್ಕೊಂದು ಥ್ಯಾಂಕ್ ಯು ಅಂತ ಹೇಳ್ಬೋದು. ಇದುವರೆಗೂ ನಮಗೆ ಜೆರಿಯಾಟ್ರಿಕ್ ಮೆಡಿಸಿನ್ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಡಾಕ್ಟರ್ ಪ್ರಭಾ ಅಧಿಕಾರಿ ಅವರು ಜೆರಿಯಾಟ್ರಿಕ್ ಮೆಡಿಸಿನ್ ಕುರಿತು, ಹಿರಿಯ ವಯಸ್ಕರಿಗೆ ಆಗುವಂತಹ ಸಮಸ್ಯೆ ಕುರಿತು, ಅದಕ್ಕೆ ಆಗುವಂತಹ ಪರಿಹಾರದ ಕುರಿತು, ಎನೋಪಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಜೆರಿಯಾಟ್ರಿಕ್ ಮೆಡಿಸಿನ್ ಕುರಿತು ಏನು ವಿಶೇಷತೆ ಇದೆ, ಇದರ ಕುರಿತು ಸಂಪೂರ್ಣವಾದ ಮಾಹಿತಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಡನೆ, ಇನ್ನಷ್ಟು ಮಾಹಿತಿಗಳೊಡನೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ TV. ನಮಸ್ತೆ.